ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಧ್ಯಾನಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲನೇದಾಗಿ ನಿಮಗೆಲ್ಲರಿಗೂ 2023 ಹೊಸ ವರುಷದ ಶುಭಾಶಯಗಳನ್ನು ಕೋರುತ್ತೇನೆ. ಪೀಸ್ ಬಿ ವಿತ್ ಯು ಮೂಲಕ ನನ್ನ ಸುವಾರ್ತೆಯನ್ನು ನೀವು ಆಲಿಸುತ್ತಾ ಇದ್ದೀರಾ. ಇದನ್ನು ನಡೆಸುತ್ತಿರುವ ನನ್ನ ಸಹೋದರ ಆತ್ಮೀಯ ಮಿತ್ರ ರಾಬರ್ಟ್ ಕಾಡಿನ್ ಅವರಿಗೆ ನಾನು ಆತ್ಮೀಯ ನಮನಗಳನ್ನು ಸಲ್ಲಿಸುತ್ತೇನೆ, ವಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯರೇ, ಇಂದು ದೇವಮಾತೆ ಮರಿಯಮ್ಮನವರ ಮಹೋತ್ಸವ. ಈ ವಾಚನಗಳನ್ನು ನಾವು ಆಲಿಸುತ್ತೇವೆ ಮತ್ತು ಇಂದು ಭಾನುವಾರನೂ ಕೂಡ. ಆದ್ದರಿಂದ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಪುನರುತ್ಥಾನ ಯೇಸುವಿನಲ್ಲಿ ಈ ಹೊಸ ವರ್ಷ ಆಶೀರ್ವಾದದ ವರುಷವಾಗಲೆಂದು ಬೇಡೋಣ. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ಸಾರಲಿರುವ ಈ ಸ್ವಾರ್ಥೆಯನ್ನು ಆಶೀರ್ವದಿಸಿರಿ. ಈ ಸ್ವಾರ್ಥೆಯ ಮೂಲಕ ಪ್ರತಿಯೊಂದು ಹೃನ್ಮನಗಳನ್ನು ನವೀಕರಿಸಿರಿ. ಪ್ರತಿಯೊಂದು ಹೃನ್ಮನಗಳಲ್ಲಿ ನಿಮ್ಮ ಪ್ರೀತಿ, ಶಾಂತಿ, ಕ್ಷಮೆ, ಸಹನೆ, ದಯೆ ಇಳಿದು ಬರಲಿ. ಎಲ್ಲಾ ಕೇಡುಗಳಿಂದ ಕಾದು ರಕ್ಷಿಸಿರಿ. ಈ ಸ್ವಾರ್ಥ ಅರ್ಥೈಸುವಂತೆ ನಮ್ಮ ಮನೋನೇತ್ರಗಳನ್ನು ತೆರೆಯಿರಿ. ಪವಿತ್ರಾತ್ಮರೇ, ಇಳಿದು ಬಂದಿರಿ, ನಮ್ಮನ್ನು ಮುನ್ನಡೆಸಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ, ಆಮೇನ್. ಇಂದಿನ ಮೊದಲನೆಯ ವಾಚನ ಸಂಖ್ಯಾಕಾಂಡದಿಂದ ವಾಚನ, ಅಧ್ಯಾಯ 6, ವಾಕ್ಯಗಳು 22ರಿಂದ 27. ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 6 ವರ್ಸಸ್ 22 to 27. ಸರ್ವೇಶ್ವರ ಮೋಶೆಗೆ ಹೀಗೆಂದರು, ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಹೇಳಬೇಕು, ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಸರ್ವೇಶ್ವರ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯೆ ತೋರಲಿ. ಸರ್ವೇಶ್ವರ ನಿಮ್ಮ ಮೇಲೆ ಕೃಪಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸುವಾಗ ನಾನು ಅವರನ್ನು ಆಶೀರ್ವದಿಸುವೆನು. ಕೀರ್ತನೆ 67, ಶ್ಲೋಕ. ಹರಸು ದೇವ ನಮ್ಮನ್ನಾಶೀರ್ವದಿಸು, ಹರಸು ದೇವ ನಮ್ಮನ್ನಾಶೀರ್ವದಿಸು. ನಿನ್ನ ಮುಖ ಕಾಂತಿ ನಮ್ಮನ್ನು ಬೆಳಗಿಸು. ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗದೊಳೆಲ್ಲ. ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ ಜಗತ್ತಿಗೆಲ್ಲ. ಹರಸು ದೇವ ನಮ್ಮನ್ನಾಶೀರ್ವದಿಸು. ನಿನ್ನ ಕೀರ್ತಿಸಲಿ ದೇವ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ನ್ಯಾಯದ ಪ್ರಕಾರ ತೀರ್ಪಿಡುವೆ ಜನತೆಗೆ, ಆದರ್ಶ ನೀಡುವೆ ಜಗದ ರಾಷ್ಟ್ರಗಳಿಗೆ. ಹರಸು ದೇವ ನಮ್ಮನ್ನಾಶೀರ್ವದಿಸು. ನಿನ್ನ ಕೀರ್ತಿಸಲಿ ದೇವ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ಇತ್ತ ನೆಮ್ಮ ದೇವನು ಆಶೀರ್ವಾದವನು, ಕೊಟ್ಟಿತೆಮ್ಮ ಭೂಮಿಯು ಸಂತುಷ್ಟ ಬೆಳೆಯನು. ನಮ್ಮೆಲ್ಲರನ್ನು ದೇವನು ಹರಸಲಿ, ಎಲ್ಲೆಡೆ ಆತನ ಭಯಭಕ್ತಿ ಇರಲಿ. ಹರಸು ದೇವ ನಮ್ಮನ್ನಾಶೀರ್ವದಿಸು. ಸಂತ ಪೌಲನು ಗಲ್ಯಾತ್ಯದವರಿಗೆ ಬರೆದ ಪತ್ರದಿಂದ ವಾಚನ, ಅಧ್ಯಾಯ 4, ವಾಕ್ಯಗಳು 4ರಿಂದ 7. St. Paul's letter to the Galatians, chapter 4, verses 4 to 7. ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿಕೊಟ್ಟರು. ಇವರು ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ಬಿಡುಗಡೆ ಮಾಡುವುದಕ್ಕಾಗಿಯೂ ದೇವಪುತ್ರರ ಪದವಿಯನ್ನು ನಮಗೆ ಒದಗಿಸಿಕೊಡುವುದಕ್ಕಾಗಿಯೂ ಒಬ್ಬ ಸ್ತ್ರೀಯರಲ್ಲಿ ಜನಿಸಿದರು. ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಯೇ ಹುಟ್ಟಿದರು. ನೀವು ದೇವರ ಮಕ್ಕಳಾಗಿರುವುದರಿಂದಲೇ ಅಪ್ಪ, ತಂದೆಯೇ ಎಂದು ಕರೆಯುವ ತಮ್ಮ ಪುತ್ರನ ಆತ್ಮವನ್ನು ದೇವರು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾರೆ. ಆದ್ದರಿಂದ ದೇವರ ಅನುಗ್ರಹದಿಂದಲೇ ನೀನು ಇನ್ನು ಮನೆಯಾಳಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ನೀನು ವಾರಸುದಾರನೂ ಹೌದು. ಘೋಷಣೆ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಪೂರ್ವ ಕಾಲದಲ್ಲಿ ದೇವರು ನಮ್ಮ ಪಿತೃಗಳೊಡನೆ ಹಲವಾರು ವಿಧದಲ್ಲಿ
ಅನೇಕ ಸಾರಿ ಪ್ರವಾದಿಗಳ ಮುಖಾಂತರ ಮಾತನಾಡಿದರು. ಆದರೆ ಇತ್ತೀಚಿನ ಅಂತಿಮ ದಿನಗಳಲ್ಲಿ ಅವರು ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ. ಹಲ್ಲೆಲೂಯಾ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 2 ವಾಕ್ಯಗಳು 16ರಿಂದ 21. Gospel according to Luke chapter 2 verses 16 to 21. ಕುರುಬರು ತ್ವರೆಯಾಗಿ ಹೋಗಿ ಮರಿಯಳನ್ನು ಜೋಸೇಫನನ್ನು ಗೋದಲಿಯಲ್ಲಿ ಮಲಗಿದ್ದ ಶಿಶುವನ್ನು ಕಂಡರು. ಕಂಡ ಮೇಲೆ ಆ ಮಗುವಿನ ವಿಷಯವಾಗಿ ದೂತನು ತಮಗೆ ಹೇಳಿದ್ದನ್ನೆಲ್ಲ ಅವರಿಗೆ ತಿಳಿಯಪಡಿಸಿದರು. ಕುರುಬರು ಹೇಳಿದ ವಿಷಯವನ್ನು ಕೇಳಿದವರೆಲ್ಲರೂ ಆಶ್ಚರ್ಯಪಟ್ಟರು. ಮರಿಯಳಾದರೂ ಈ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲೇ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದಳು. ಇತ್ತ ಕುರುಬರು ತಾವು ಕೇಳಿದ್ದನ್ನು ನೆನೆಯುತ್ತಾ ದೇವರ ಮಹಿಮೆಯನ್ನು ಸಾರುತ್ತಾ ಕೊಂಡಾಡುತ್ತಾ ಹಿಂದಿರುಗಿದರು. ದೇವದೂತನು ಅವರಿಗೆ ತಿಳಿಸಿದಂತೆ ಎಲ್ಲವೂ ಸಂಭವಿಸಿತ್ತು. 8ನೆಯ ದಿನ ಶಿಶುವಿಗೆ ಸುನ್ನತಿ ಮಾಡಬೇಕಾಗಿದ್ದ ಸಂದರ್ಭದಲ್ಲಿ ಅದಕ್ಕೆ ಯೇಸು ಎಂಬ ಹೆಸರನ್ನಿಟ್ಟು ನಾಮಕರಣ ಮಾಡಿದರು. ಈ ಹೆಸರನ್ನು ಮರಿಯಳು ಗರ್ಭಿಣಿಯಾಗುವುದಕ್ಕೆ ಮುಂಚೆಯೇ ದೂತನು ಸೂಚಿಸಿದ್ದನು. ಆತ್ಮೀಯ ಸಹೋದರ ಸಹೋದರಿಯರೇ, 2023ನೇ ಇಸ್ವಿಯ ಮೊದಲ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ. ಈ ದಿನ ಭಾನುವಾರದೊಂದಿಗೆ ಆರಂಭವಾಗುತ್ತೆ ಹಾಗೂ ಈ ದಿನ ದೇವಮಾತೆ ಮರಿಯಮ್ಮನವರ ಮಹೋತ್ಸವವನ್ನು ನಾವು ಕೊಂಡಾಡುತ್ತೇವೆ. ಖಂಡಿತವಾಗಿಯೂ ತಾಯಿ ಮರಿಯಮ್ಮ ದೇವರ ಮಾತೆ. ಈ ವಿಷಯವಾಗಿ ಅನೇಕ ತರ್ಕಗಳು ನಡೆದು ದೈವಶಾಸ್ತ್ರಜ್ಞರು ಇದರ ಕುರಿತು ಬೋಧಿಸಿದ್ದಾರೆ ಮತ್ತು ನಮಗೆ ತಿಳಿಸಿದ್ದಾರೆ. ಅದರಲ್ಲಿ ಈ ಸತ್ಯವನ್ನು ಮರೆಮಾಚಲು ಯಾರಿಂದಲೂ ಸಾಧ್ಯವಿಲ್ಲ. ಆತ್ಮೀಯರೇ, ಈ ಹೊಸ ವರುಷ ತಾಯಿ ಮರಿಯಮ್ಮನವರ ಹಬ್ಬದಿಂದ ಆರಂಭಿಸುವಾಗ ಕಾನಾ ನಗರದಲ್ಲಿ ಹೊಸ ಹರುಷ ತಂದ ಆ ತಾಯಿ ತನ್ನ ಮಗನಲ್ಲಿ ಭಿನ್ನಹ ಮಾಡುವುದರ ಮೂಲಕ ಅಲ್ಲಿ ಕಡಿಮೆಯಾದುದನ್ನು ತುಂಬಿಸಿಕೊಟ್ಟ ತಾಯಿ. 2022ರಲ್ಲಿ ಅಂದರೆ 2022ರಲ್ಲಿ ನಮಗೆ ಕಡಿಮೆಯಾದುದನ್ನು ಈ ವರ್ಷ ತುಂಬಿಸಿಕೊಡಲಿ. ನಾವು ಕೈಗೊಳ್ಳುವ ಕೆಲಸ ಕಾರ್ಯಗಳಲ್ಲಿ ನಮಗೆ ಆಶೀರ್ವಾದ ಸಿಗಲಿ. ನಾವು ಹೋಗಿ ಬರುವ ಹಾದಿಯಲ್ಲಿ ನಮಗೆ ಜಯ ಸಿಗಲಿ. ಇವತ್ತು ನಮಗೆಲ್ಲರಿಗೂ ಜಯ ಬೇಕು. ಆ ಜಯವನ್ನು ನಾವು ಪಡೆಯುವುದಾದರೂ ಹೇಗೆ? ವಿಶೇಷವಾಗಿ ನಾವು ಇವತ್ತು ಧ್ಯಾನಿಸೋಣ. ಇವತ್ತಿನ ಮೊದಲನೆಯ ವಾಚನ ನಮಗೆ ಆಶೀರ್ವಾದದ ವಾಚನ. ಹೇಗೆ ಆಶೀರ್ವಾದ ನಾವು ಆಗಬೇಕು, ಹೇಗೆ ಆಶೀರ್ವಾದ ನಾವು ಪಡೆಯಬೇಕು ಮತ್ತು ಹೇಗೆ ಆಶೀರ್ವಾದವನ್ನು ನಾವು ಕೊಡಬೇಕು. ನೋಡಿ, ಯಾವಾಗ ನಾವು ಆಶೀರ್ವಾದದ ಜನಾಂಗವಾಗ್ತೀವಿ, ಆಶೀರ್ವಾದದ ಜನರಾಗ್ತೀವಿ, ಆಶೀರ್ವಾದಗಳ ಸುರಿಮಳೆ ನಮ್ಮ ಮೇಲೆ ಬರುತ್ತೆ. ಅಂದ್ರೆ ಅರ್ಥ ಏನು? ನಮ್ಮ ಒಳ್ಳೆಯತನ, ನಮ್ಮ ಪ್ರಾಮಾಣಿಕತೆ, ನಮ್ಮ ದಯೆಯ ಜೀವನ, ನಮ್ಮ ಸೌಜನ್ಯ, ನಮ್ಮ ಸಂಯಮ, ನಮ್ಮ ಪರಿಶುದ್ಧ ಜೀವನ ಮತ್ತು ನಾವು ಮಾಡುವ ಒಳ್ಳೆಯ ಕಾರ್ಯಗಳು, ಅದಕ್ಕಿಂತ ಮಿಗಿಲಾದುದು ತೋರುವ ಪ್ರೀತಿ, ಇದು ಇತರರಿಗೆ ಆಶೀರ್ವಾದವಾಗುತ್ತೆ. ಆಶೀರ್ವಾದ ಅಂದ್ರೆ ಕೇವಲ ದೇವರು ನಿನ್ನನ್ನು ಆಶೀರ್ವದಿಸಲಿ ಅಂತ ಮಾತ್ರವಲ್ಲ, ಅದರ ಹಿಂದೆ ಅಡಗಿರುವ ರಹಸ್ಯಗಳನ್ನು ನಾವು ಅರಿತುಕೊಳ್ಬೇಕು. ಇವತ್ತಿನ ಈ ವಾಚನ ನೋಡಿ, ದೇವರು ಹೇಳ್ತಾ ಇದ್ದಾರೆ, ಸರ್ವೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ. ಯಾರಿಗೆ? ಮೋಶೆಗೆ. ಮೋಶೆ ಆರಿಸಲ್ಪಟ್ಟವನು, ಇಸ್ರಾಯೇಲ್ ಜನಾಂಗದವರನ್ನು ನಡೆಸಲು ಆರಿಸಲ್ಪಟ್ಟವನು. ಆದ್ದರಿಂದ ಇವತ್ತು ಆರಿಸಲ್ಪಟ್ಟವರಿಗೆ ವಿಶೇಷವಾದ ಕೃಪೆ ಮತ್ತು ಅವರ ಮೂಲಕ ದೇವರು ತಮ್ಮ ಆಶೀರ್ವಾದವನ್ನು ನಮಗೆ ದಯಪಾಲಿಸುತ್ತಾರೆ. ಇಲ್ಲಿ ಸರ್ವೇಶ್ವರ ಮೋಶೆಗೆ ಹೀಗೆಂದು ಹೇಳ್ತಾನೆ, ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು. ನೋಡಿ, ಆಶೀರ್ವಾದ ಒಂದು ಆಜ್ಞಾಪನೆ ಅಥವಾ ಒಂದು ಕಟ್ಟಳೆ ಅನ್ಬಹುದು. ನಾವು ಯಾರನ್ನೂ ಶಪಿಸುವಂತಿಲ್ಲ, ನಾವೆಲ್ಲರನ್ನೂ ಆಶೀರ್ವದಿಸಬೇಕು, ಎಲ್ಲರಿಗೂ ಒಳಿತನ್ನು ಬಯಸಬೇಕು. ಯಾಕಂದ್ರೆ ಯೇಸು ಸ್ವಾಮಿ ನುಡಿದರು, ನೀನು ಪ್ರಾರ್ಥಿಸುವಾಗ ಕ್ಷಮಿಸಿ ಪ್ರಾರ್ಥಿಸು. ಅಂದರೆ ಕ್ಷಮಿಸುವುದು ಅಂದ್ರೆ ನೀನು ಅವರನ್ನು ಆಶೀರ್ವದಿಸಿ ಪ್ರಾರ್ಥಿಸು, ಆ ನೋವನ್ನು ದೂರ ಇಟ್ಟು ಪ್ರಾರ್ಥಿಸು. ಏಕೆಂದರೆ ದೇವರ ಅಗಣಿತವಾದ ಆಶೀರ್ವಾದವನ್ನು ಮನಗಾಣು. ನಮ್ಮ ದೇವರು ಆಶೀರ್ವಾದದ ದೇವರು.
ಅದಕ್ಕಾಗಿ ಬ್ರದರ್ ಟಿ ಕೆ ಜಾರ್ಜ್ ಒಂದು ಸುಂದರ ಹಾಡನ್ನು ಬರೆದ್ರು. ಆಶೀರ್ವಾದ ಆಶೀರ್ವಾದ ಪ್ರಭು ಯೇಸು ಸ್ವಾಮಿಯ ಆಶೀರ್ವಾದ. ದೇವರ ಆಶೀರ್ವಾದ ಎಲ್ಲಿಂದ? ಗೋದಲಿಯಲ್ಲಿ ಹುಟ್ಟಿ ಬಂದ ಆಶೀರ್ವಾದ, ನರನಾಗಿ ಜನಿಸಿ ಬಂದ ಆಶೀರ್ವಾದ. ನೀವು ನೋಡಿದರೆ ದೇವರು ಮನುಷ್ಯನು ಯಾವಾಗ ಬಿದ್ದು ಹೋದ ಪಾಪದಲ್ಲಿ, ಅಲ್ಲಿಂದ ದೇವರು ಆರಂಭಿಸಿದ ಆಶೀರ್ವಾದ. ದೇವರು ಶಾಪ ಆಶೀರ್ವದಿಸಲಿಲ್ಲ. ನೀವು ನೋಡಿದರೆ ಹಳೆ ಒಡಂಬಡಿಕೆಯಲ್ಲಿ ಶಾಪ ಪಾಪದ ಪರಿಣಾಮವಾಗಿ ಬಂತು. ಅದರಿಂದ ಹಳೆ ಒಡಂಬಡಿಕೆಯಲ್ಲಿ ದೇವರ ಹೃದಯವನ್ನು ಅರ್ಥೈಸಬೇಕಾದ್ರೆ ಇಂದಿನ ವಾಕ್ಯಗಳು ನೀವು ನೋಡಿ, ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಹೇಳಬೇಕು. ನೋಡಿ, ಒಬ್ಬ ಗುರುವಾಗಿ ನಾನು ನನ್ನ ಜನರಿಗೆ ಆಶೀರ್ವಾದವನ್ನು ನೀಡಬೇಕು. ನನ್ನ ಮನಸ್ಸಿನಲ್ಲಿ ಸಂಕೋಚ, ಕೋಪ, ದ್ವೇಷ, ಹಗೆತನ, ವೈಷಮ್ಯವಿಟ್ಟು ನಾನು ಆಶೀರ್ವಾದ ಕೊಡಲಾಗುವುದಿಲ್ಲ. ಯಾಕಂದ್ರೆ ನಾನು ಕೊಡುವ ಆಶೀರ್ವಾದ ನನ್ನ ಸ್ವಂತ ಸೊತ್ತಲ್ಲ, ಅದು ದೇವರ ಆಶೀರ್ವಾದ. ಮೊಟ್ಟ ಮೊದಲನೇದಾಗಿ ಅದು ನಾವು ಮನದಟ್ಟು ಮಾಡಿಕೊಳ್ಬೇಕು. ಯಾವಾಗ ಮನದಟ್ಟಾಗುತ್ತೆ ಅಂದ್ರೆ, ಯಾವಾಗ ಆ ಮನದಟ್ಟಾಗಬೇಕಾದ್ರೆ ನಮಗೆ ಆ ಕ್ರಿಸ್ತಾನುಭವ ಆಗಬೇಕು. ಕ್ರಿಸ್ತಾನುಭವ ಆಗ್ಬೇಕಾದ್ರೆ ನಾವು ದೇವರ ವಾಕ್ಯದೊಳಗಡೆ ಇಳಿಬೇಕು. ದೇವರ ವಾಕ್ಯದಲ್ಲಿ ಇಳಿಬೇಕಾದ್ರೆ ನಮಗೆ ಪವಿತ್ರಾತ್ಮರ ಶಕ್ತಿ ಬೇಕು. ನೋಡಿ, ಪವಿತ್ರಾತ್ಮರು ನಮ್ಮನ್ನು ದೇವರೆಡೆಗೆ ಕರೆತರುತ್ತಾರೆ. ದೇವರು ತಮ್ಮ ಅನುಗ್ರಹವನ್ನು ನಮಗೆ ದಯಪಾಲಿಸಿದ್ದಾರೆ ನಮ್ಮ ದೀಕ್ಷಾಸ್ನಾನದ ಅಥವಾ ಸ್ನಾನ ದೀಕ್ಷೆಯ ಮೂಲಕ. ಅದರಿಂದ ಯಾವ ರೀತಿಯ ಆಶೀರ್ವಾದ? ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ನೋಡಿ, ಯಾರೇ ಸಿಕ್ಕಿದರೂ ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಅಲ್ಲ ಅವರು ಹಾಳಾಗಿ ಹೋಗ್ಲಿ, ಅವರಿಗೆ ಹಂಗಾಗ್ಲಿ ಹಿಂಗಾಗ್ಲಿ ಹಂಗೆ ಹೇಳ್ಬಾರ್ದು. ಯಾರೇ ಸಿಗ್ಲಿ ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಏಕೆಂದ್ರೆ ಇವತ್ತು ದೇವರ ಆಶೀರ್ವಾದವಿಲ್ಲದೆ, ದೇವರ ಅನುಗ್ರಹವಿಲ್ಲದೆ ನಾವು ಜೀವಿಸಲು ಅಸಾಧ್ಯ. ಖಂಡಿತವಾಗಿಯೂ ನಮಗೆ ದೇವರ ಆಶೀರ್ವಾದ ಬೇಕೇ ಬೇಕು. ಎರಡನೇದಾಗಿ, ಸರ್ವೇಶ್ವರ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯೆ ತೋರಲಿ. ಸರ್ವೇಶ್ವರ ಏನ್ ಮಾಡಲಿ? ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಲಿ, ನಿಮಗೆ ದಯೆ ತೋರಲಿ. ದೇವರು ದಯೆ ತೋರಿಸದ ಹೊರತು ನಾವು ಜೀವಿಸಲು ಅಸಾಧ್ಯ. ಏಕೆಂದರೆ ನಮ್ಮಲ್ಲಿರುವ ಪಾಪಗಳು ಕೆಲವು ಸಾರಿ ನಮ್ಮನ್ನು ದೇವರಿಂದ ದೂರ ಕೊಂಡೊಯ್ಯುತ್ತವೆ. ಆದರೆ ನಾವು ಬದುಕುಳಿಯಿರುವುದೇ ದೇವರ ಕೃಪೆಯಿಂದ, ದಯೆಯಿಂದ. ಆದ್ದರಿಂದ ದೇವರು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯೆ ತೋರಲಿ. ಆ ಪ್ರಸನ್ನ ಮುಖದಿಂದ ನೋಡುವುದಾದ್ರೆ ನಾವೇನ್ ಮಾಡಬೇಕು? ವಿಮೋಚನಾ ಕಾಂಡ 23ನೇ ಅಧ್ಯಾಯ 25ನೇ ವಾಕ್ಯ, ನೀವು ನನ್ನೊಬ್ಬನನ್ನೇ ಆರಾಧಿಸಬೇಕು. ನೋಡಿ, ಆರಾಧನೆ ಅವರ ಪ್ರಸನ್ನ ಮುಖ ನೋಡಲು ನಮಗೆ ಸಿಗುವ ಅವಕಾಶ. ಅದಕ್ಕಾಗಿ ನಾವು ಆರಾಧನೆ ಮಾಡ್ತೀವಿ, ದೇವರ ವಾಕ್ಯ ಓದ್ತೀವಿ, ಪರಮ ಪ್ರಸಾದದಲ್ಲಿ ಭಾಗಿಯಾಗ್ತೀವಿ, ಅದನ್ನು ಅರ್ಪಿಸುತ್ತೀವಿ. ಅಂದ್ರೆ ಅರ್ಥ, ದೇವರು ನಮ್ಮ ಮೇಲೆ ಕರುಣೆ ತೋರುತ್ತಾರೆ, ದೇವರ ಪ್ರಸನ್ನತೆ. ಅದಕ್ಕೆ ಕೀರ್ತನಕಾರ ಹೇಳ್ತಾನೆ 34ನೇ ಅಧ್ಯಾಯ ವಾಕ್ಯ 5, ಆತನತ್ತ ತಿರುಗಿದ ಮುಖ ಅರಳುವುದು, ಲಜ್ಜೆಯಿಂದೆಂದಿಗೂ ಕುಂದಿ ಹೋಗದು. Look at him and be radiant, your faces will never ever be ashamed. ಅಂದ್ರೆ ದೇವರತ್ತ ತಿರುಗಬೇಕು. ಆ ಪ್ರಸನ್ನ ಮುಖ ಅಂದ್ರೆ ಸುಮ್ಮನೆ ಸಿಗುವುದಿಲ್ಲ. ನಾವು ದೇವರ ಮುಂದೆ ಬಂದಾಗ, ನಾವು ಒಂದು ಹೆಜ್ಜೆ ತಗೊಂಡಾಗ ದೇವರು 1000 ಹೆಜ್ಜೆ ತಗೊಳ್ತಾರೆ. ಅದಕ್ಕಾಗಿ ನೀವು ದೇವರ ಹತ್ರ ಬಾ, ದೇವರನ್ನು ವಿಶ್ವಾಸಿಸು. ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೀವಿ 10:9, ಯೇಸುವೇ ಪ್ರಭುವೆಂದು ನೀನು ವಿಶ್ವಾಸಿಸಿ, ಬಾಯಿಂದ ನಿವೇದಿಸಿ, ಹೃದಯದಿಂದ ವಿಶ್ವಾಸಿಸು, ಜೀವೋದ್ಧಾರ ಹೊಂದುತ್ತೀಯ. ಪ್ರೇಷಿತರ ಕಾರ್ಯಕಲಾಪಗಳು 16:31, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬದವರೆಲ್ಲರೂ ರಕ್ಷಣೆ ಹೊಂದುತ್ತೀರಾ. ಪ್ರೇಷಿತರ ಕಾರ್ಯಕಲಾಪಗಳು 4:12, ಇವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ, ಇವರ ನಾಮ ಬಿಟ್ಟರೆ ಬೇರೆ ನಾಮ ದೇವರು ನಮ್ಗೆ ಕೊಟ್ಟಿಲ್ಲ, ಧರೆಯಲ್ಲಿ ಯಾವ ನಾಮ ಕೊಟ್ಟಿಲ್ಲ, ಅದಕ್ಕಾಗಿ ಶ್ರೀ ಯೇಸು ನಾಮ ಅತಿಶಯ ನಾಮ. ಆದ್ದರಿಂದ ಸರ್ವೇಶ್ವರ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಲಿ. ನಾನು ಹೇಳಿದೆ ವಿಮೋಚನೆ 23:25, ನೀವು ನನ್ನೊಬ್ಬನನ್ನೇ ಆರಾಧಿಸುವಾಗ ನಿಮ್ಮ ಅನ್ನ ಆಶೀರ್ವಾದ ಅಂದ್ರೆ ಆಹಾರ ಆಶೀರ್ವಾದ, ನೀರು ಆಶೀರ್ವಾದ, ಬಂಜೆತನ ಇರುವುದಿಲ್ಲ, ಗರ್ಭಸ್ರಾವವಾಗುವುದಿಲ್ಲ, ನೀವು ಹೋದ ಕಡೆಗಳಲ್ಲೆಲ್ಲ ನಿಮಗೆ ಜಯ ಮತ್ತು ನಿಮಗೆ ಅನಾರೋಗ್ಯ ಇರುವುದಿಲ್ಲ. ಅಂದರೆ ಮೊಟ್ಟ ಮೊದಲನೇ ಆಜ್ಞೆ ನಿಜವಾದ ಏಕದೇವರನ್ನು ಆರಾಧಿಸು. ಅಂದರೆ ಏಕದೇವರನ್ನು ಆರಾಧಿಸುವಾಗ ಆಶೀರ್ವಾದವನ್ನು ಪಡ್ಕೋ.
ಆಜ್ಞೆಗಳನ್ನು ನೀನು ಪಾಲಿಸುವಾಗ ಆಶೀರ್ವಾದವನ್ನು ಪಡೆಯುತ್ತೀಯ. ಸಂಸ್ಕಾರಗಳಲ್ಲಿ ಜೀವಿಸುವಾಗ, ಸಪ್ತ ಸಂಸ್ಕಾರಗಳು ನಮಗಿವೆ, ಆಶೀರ್ವಾದವನ್ನು ಪಡೆಯುತ್ತೀಯ. ಅದಕ್ಕಾಗಿ ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಹೇಳಬೇಕು, ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ನೋಡಿ, ಈ ಮಾತುಗಳನ್ನು ಸಂಖ್ಯಾಕಾಂಡ 6:22-27 ನೀವು ಮನೆಯಲ್ಲಿ ಬರೆದಿಡಿ. ನೀವು ಇಸ್ರಾಯೇಲರನ್ನು ಇಲ್ಲಿಂದ ಬರೀರಿ. ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಸರ್ವೇಶ್ವರ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯೆ ತೋರಲಿ. ದೇವರ ಆ ಮುಖ ದಯೆಯ ಮುಖ. ನಾವು ದೇವರ ಚಿತ್ತಕ್ಕೆ ವಿರೋಧವಾಗಿ ಜೀವಿಸಬಾರದು. ಸೊ ದೇವರು ನಿಮಗೆ ದಯೆ ತೋರಲಿ. ಸರ್ವೇಶ್ವರ ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ದೇವರು ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸುವಾಗ ನಾನು ಅವರನ್ನು ಆಶೀರ್ವದಿಸುವೆನು. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸುವಾಗ, ನೋಡಿ, ಕೃಪಾ ಕಟಾಕ್ಷವಿಟ್ಟು ಶಾಂತಿ. ಮೊದಲನೇದಾಗಿ ಆಶೀರ್ವಾದ ನೀಡಲಿ, ದಯೆ ತೋರಲಿ, ಶಾಂತಿ ನೀಡಲಿ, ಮತ್ತು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸುವಾಗ ನಾನು ಅವರನ್ನು ಆಶೀರ್ವದಿಸುವೆನು. ಆದ್ದರಿಂದ ದೇವರನ್ನು ನಾವು ಮರೆಯಬಾರದು, ದೇವರನ್ನು ನೆನೆಯದೇ ಇರಬಾರದು. ಪ್ರಾರ್ಥನೆ ವಿಶ್ವಾಸದ ಮೂಲಕ ನಮ್ಮ ಜೀವನವನ್ನು ನಾವು, ವಿಶ್ವಾಸಭರಿತ ಕುಟುಂಬವನ್ನು ನಾವು ಕಟ್ಟಬೇಕು. ನೋಡಿ, ಕ್ರಿಸ್ತ ಜಯಂತಿ ಆದ ತಕ್ಷಣ ನಾವು ಆಚರಣೆ ಮಾಡಿದ ಕೆಲವು ಹಬ್ಬಗಳು ಅಲ್ಲಿವೆ. ಸಂತ ಸ್ಟೇಫಾನನ ಒಂದು ಹಬ್ಬ, ಯಾಕಂದ್ರೆ ಅವನನ್ನು ಕೊಲ್ಲುವ ಆ ಒಂದು ದೃಶ್ಯವನ್ನು ನಾವು ಧ್ಯಾನಿಸಿದೆವು. 7ನೇ ಅಧ್ಯಾಯ ಪ್ರೇಷಿತರ ಕಾರ್ಯಕಲಾಪಗಳು. ಹಾಗೆಯೇ ನೀವು ನೋಡಿದರೆ 8ನೇ ಅಧ್ಯಾಯನೂ ಕೂಡ ಅದನ್ನೇ ಹೇಳುತ್ತೆ. ತದನಂತರ ನಾವು ಈ ಸುವಾರ್ತಿಕ ಯೋಹಾನನ ಹಬ್ಬವನ್ನು ಕೂಡ ಕೊಂಡಾಡ್ತೀವಿ. ಹಾಗೇನೆ ನಾವು ಈ ಪಾವನ ಶಿಶುಗಳ ಹಬ್ಬವನ್ನು ಕೂಡ ನಾವು ಕೊಂಡಾಡ್ತಾ ಇದ್ದೀವಿ. ಹಾಗೇನೆ ನಾವು ಪವಿತ್ರ ಕುಟುಂಬದ ಹಬ್ಬವನ್ನು ಕೂಡ ಈ ವಾರದಲ್ಲಿ, ಈ ಎಲ್ಲ ಹಬ್ಬಗಳ ಸಮಾಗಮ, ಸಂಗಮ, ಈ ಆಶೀರ್ವಾದ. ನಮಗೆ ದೇವರು ಆಶೀರ್ವಾದ ನೀಡಬೇಕಾದ್ರೆ ನಮ್ಮಲ್ಲಿ ಇರಬೇಕಾದ ಬಹಳ ಮುಖ್ಯವಾದ ಇದು. ಈ ವರ್ಷ ಏನು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತಗೊಳ್ಳಕ್ಕೆ ಹೋಗ್ಬೇಡಿ. ಅದೊಂದು 15 ದಿನ ಉಳಿಯುತ್ತೆ, 10 ದಿನ ಉಳಿಯುತ್ತೆ, 1 ತಿಂಗಳು ಉಳಿಯುತ್ತೆ, ಬಿದ್ದು ಹೋಗುತ್ತೆ. ಆದ್ರೆ ನಿರ್ಧಾರ ತಗೊಂಡ್ರೆ ಅದು ನಿಜವಾಗಿಯೂ ಹೃದಯದಿಂದ ತೆಗೆದುಕೊಳ್ಳಿ, ದೇವರ ಕೃಪೆಯಿಂದ ತೆಗೆದುಕೊಳ್ಳಿ. ನಾನು ಸಹನೆಯಿಂದ ಜೀವಿಸುತ್ತೇನೆ. ಯಾವುದೇ ಸಂದರ್ಭದಲ್ಲಿ ನಾನು ಸಹನೆ ಕಳೆದುಕೊಳ್ಳುವುದಿಲ್ಲ, ತಾಳ್ಮೆ ಕಳೆದುಕೊಳ್ಳುವುದಿಲ್ಲ. ಐ ವಿಲ್ ಬಿ ಪೇಷನ್ಸ್ ಇನಫ್. ಐ ವಿಲ್ ನಾಟ್ ಲೂಸ್ ಮೈ ಪೇಷನ್ಸ್. ಸೊ ನಾನು ನನ್ನ ಸಹನೆಯನ್ನು ಕಳೆದುಕೊಳ್ಳುವುದಿಲ್ಲ. ಅನೇಕ ಬಾರಿ ಸಹನೆಯನ್ನು ಕಳೆದುಕೊಳ್ಳುವ ಗಳಿಗೆಗಳು ನಮಗೆ ಬರ್ತವೆ. ಅದರಿಂದ ಅಸಹನೆ ನಮಗೆ ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ಅನಾರೋಗ್ಯ ನಮ್ಮ ಜೀವನವನ್ನೇ ಕೆಡವಿ ಬಿಡುತ್ತೆ. ಆದ್ದರಿಂದ ನಮಗೆ ಸಿಕ್ಕ ಆಶೀರ್ವಾದವನ್ನು ನಾವು ಎಂದೂ ಕಳ್ಕೊಳ್ಬಾರ್ದು. ಆಶೀರ್ವಾದ ಅತಿ ಶ್ರೇಷ್ಠ, ಸರ್ವಶ್ರೇಷ್ಠವಾದ ಪ್ರಭುವಿನ ಆಶೀರ್ವಾದವಾಗಿದೆ. ಆದ್ದರಿಂದ ನಾವು ಇವತ್ತು ಈ ಆಶೀರ್ವಾದದ ವಾಚನವನ್ನು ಓದುವಾಗ ಇವತ್ತಿನ ಕೀರ್ತನೆ ಕೂಡ 67ನೇ ಕೀರ್ತನೆ ಆಶೀರ್ವಾದದ ಕೀರ್ತನೆ. ಹರಸು ದೇವ, ನಮ್ಮನ್ನು ಆಶೀರ್ವದಿಸು. ನೋಡಿ, ಈ ವಾಕ್ಯಗಳು ಬಹಳ ಒಂದು ನಮಗೆ ಆಶೀರ್ವಾದವಾದ ವಾಕ್ಯಗಳಾಗಿವೆ. ಇಲ್ಲಿ 3 ಚರಣಗಳನ್ನು ನಾವು ಓದಿದ್ದೀವಿ. ಹರಸು ದೇವ, ನಮ್ಮನ್ನು ಆಶೀರ್ವದಿಸು. ನಿನ್ನ ಮುಖ ಕಾಂತಿಯಿಂದೆಮ್ಮನ್ನು ಬೆಳಗಿಸು. ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗದೊಳೆಲ್ಲ. ಜೀವೋತ್ತರಗೊಳಿಸುವ ನಿನ್ನ ಶಕ್ತಿ ಜಗತ್ತಿಗೆಲ್ಲ. ಅಂದರೆ ನಿನ್ನ ಸನ್ಮಾರ್ಗ ಮತ್ತು ನಿನ್ನ ಶಕ್ತಿ ಎಲ್ಲರೂ ಅರಿತುಕೊಳ್ಳುವಂತಾಗಲಿ. ನಾವು ಈ ವರ್ಷದಲ್ಲಿ ಆ ಸನ್ಮಾರ್ಗದಲ್ಲಿ ಜೀವಿಸೋಣ, ದೇವರ ಶಕ್ತಿಯನ್ನು ಅರಿತುಕೊಂಡು ಬಾಳೋಣ. ನಿನ್ನ ಕೀರ್ತಿಸಲಿ ದೇವ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ. ನ್ಯಾಯದ ಪ್ರಕಾರ ತೀರ್ಪಿಡುವೆ ಜನತೆಗೆ, ಆದರ್ಶ ನೀಡುವೆ ಜಗದ ರಾಷ್ಟ್ರಗಳಿಗೆ. ನೀನು ನ್ಯಾಯದ ಪ್ರಕಾರ ತೀರ್ಪಿಡುವ ದೇವನಾಗಿದ್ದೀಯಾ. ಆದ್ದರಿಂದ ನೀವೇ ಇಡೀ ವಿಶ್ವಕ್ಕೆ ಆದರ್ಶವಾಗಿದ್ದೀರಾ. ಕೀರ್ತಿಸಲಿ ದೇವ ನಿಮ್ಮನ್ನು ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ಇತ್ತ ನೆಮ್ಮದಿಯವನು ಆಶೀರ್ವಾದವನು, ಕೊಟ್ಟಿತೆಮ್ಮ ಭೂಮಿಯು ಸಂತುಷ್ಟ ಬೆಳೆಯನು. ನಮ್ಮೆಲ್ಲರನ್ನು ದೇವನು ಹರಸಲಿ, ಎಲ್ಲೆಡೆ ಆತನ ಭಯಭಕ್ತಿ ಇರಲಿ. ದೇವರು ನಮ್ಮನ್ನು ಹರಸಲಿ, ದೇವರು ನಮ್ಮನ್ನು ಕಾಪಾಡಲಿ, ದೇವರು ತಮ್ಮ ಪ್ರೀತಿಯಲ್ಲಿ ನಮ್ಮನ್ನು ತುಂಬಲಿ. ಅಂದರೆ ಮೊದಲನೇ ವಾಚನ ಆಶೀರ್ವಾದದ ವಾಚನ, 2ನೇ ವಾಚನ ಕೂಡ ನಮಗೆ ಆಶೀರ್ವಾದದ ವಾಚನ. 2 ಕೀರ್ತನೆಗಳು ನಮಗೆ ಆಶೀರ್ವಾದದ ವಾಚನ. ಇವತ್ತು
2ನೇ ವಾಚನವನ್ನು ನಾವು ಧ್ಯಾನಿಸೋಣ. ಸಂತ ಪೌಲರು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಸತ್ಯವನ್ನು ನಮಗೆ ಮನಗಾಣಿಸುತ್ತಾರೆ. ಏನು ಸತ್ಯ? ದೇವರು ಏನ್ ಮಾಡಿದ್ರು? ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿಕೊಟ್ಟರು. ನೋಡಿ, ಈ ಬೈಬಲ್ ಗ್ರಂಥ, ಇಡೀ ಬೈಬಲ್ ಗ್ರಂಥ 4 ವಾಕ್ಯಗಳಲ್ಲಿ ಹೇಳುವುದಾದರೆ 73 ಪುಸ್ತಕಗಳನ್ನು ದೇವರು ಈ ಲೋಕವನ್ನು ಸಂಪೂರ್ಣತೆಯಲ್ಲಿ ಸೃಷ್ಟಿ ಮಾಡಿದರು. ಗಾಡ್ ಕ್ರಿಯೇಟೆಡ್ ಎ ಪರ್ಫೆಕ್ಟ್ ವರ್ಲ್ಡ್. 2ನೇದು, ಪಾಪವು ಎಲ್ಲವನ್ನು ನಾಶ ಮಾಡಿತು. ಸಿನ್ ಡಿಸ್ಟ್ರಾಯ್ಡ್ ಎವ್ರಿಥಿಂಗ್. 3ನೇದು, ಜೀಸಸ್ ರೆಸ್ಟೋರ್ಡ್ ಎವ್ರಿಥಿಂಗ್. ಯೇಸು ಸ್ವಾಮಿ ಎಲ್ಲವನ್ನು ಸರಿದೂಗಿಸಿದರು. 4ನೇದು, ಆ ಯೇಸು ನಾಮದಲ್ಲಿ ಏನು ಬೇಡಿಕೊಂಡರೂ ನಮಗದು ದೊರಕುವುದು. ವಾಟ್ ಎವರ್ ವಿ ಆಸ್ಕ್ ಇನ್ ದ ನೇಮ್ ಆಫ್ ಜೀಸಸ್ ವಿ ವಿಲ್ ರಿಸೀವ್. ಇವತ್ತು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ, ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿದರು. ನೋಡಿ, ಅದನ್ನೇ ನಾವು ಘೋಷಣೆಯಲ್ಲಿ ಆಲಿಸಿದೆವು. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ವಾಚನ, ಪೂರ್ವ ಕಾಲದಲ್ಲಿ ದೇವರು ನಮ್ಮ ಪಿತೃಗಳೊಡನೆ ಹಲವಾರು ವಿಧದಲ್ಲಿ ಅನೇಕ ಸಾರಿ ಪ್ರವಾದಿಗಳ ಮುಖಾಂತರ ಮಾತನಾಡಿದರು. ಆದರೆ ಇತ್ತೀಚಿನ ಅಂತಿಮ ದಿನಗಳಲ್ಲಿ ಅವರು ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ. ಅಂದರೆ ದೇವರು ಅನೇಕ ವಿಧದಲ್ಲಿ ಮಾತನಾಡಿದರು. ಇತ್ತೀಚಿನ ಅಂತಿಮ ದಿನದಲ್ಲಿ ತಮ್ಮ ಪುತ್ರನೊಡನೆ ಮಾತನಾಡಿದ್ದಾರೆ. ಅದನ್ನೇ ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿದರು. ಆದಿಕಾಂಡ 3ನೇ ಅಧ್ಯಾಯ ವಾಕ್ಯ 15ರಲ್ಲಿ ದೇವರು ಮಾಡಿದ ವಾಗ್ದಾನ, ಹಗೆತನವಿರಿಸುವೆನು ನಿನಗೂ ಆ ಮಹಿಳೆಗೂ, ನಿನಗೂ ಈ ಮಹಿಳೆಗೂ, ನಿನ್ನ ಸಂತಾನಕ್ಕೂ ಅವಳ ಸಂತಾನಕ್ಕೂ, ಜಜ್ಜು ದಿವಳ ಸಂತಾನ ನಿನ್ನ ತಲೆಯನ್ನು ನೀ ಕಚ್ಚುವೆ, ಹಾಗೆ ಹಿಮ್ಮಡಿಯನು. ಅಂದರೆ ಏನು? ಆ ಸ್ತ್ರೀ ತಾಯಿ ಮರಿಯಮ್ಮ, ಅವರ ಸಂತಾನ ಯೇಸು ಸೈತಾನನ ತಲೆಯನ್ನು ಜಜ್ಜಿದ. ಕಚ್ಚು ನಿಮ್ಮಡಿಯನ್ನು, ಆ ಪಾಪ ನಮ್ಮನ್ನು ಕಚ್ಚನ್ನು ನೋಡ್ತಾ ಇದೆ, ಆದರೆ ಅದನ್ನು ಶಾಶ್ವತ ನಾಶ ಮಾಡಲು ಅದಕ್ಕೆ ಆಗುವುದಿಲ್ಲ. ಕಾರಣ ರಕ್ಷಕ ಯೇಸು ನಮಗಾಗಿದ್ದಾರೆ. ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿದರು. ಇವರು ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ಬಿಡುಗಡೆ ಮಾಡುವುದಕ್ಕಾಗಿಯೂ, ಅಂದರೆ ಇಸ್ರಾಯೇಲ್ ಜನಾಂಗದವರನ್ನು ಬಿಡುಗಡೆ ಮಾಡುವುದಕ್ಕಾಗಿಯೂ, ದೇವಪುತ್ರರ ಪದವಿಯನ್ನು ನಮಗೆ ಒದಗಿಸಿಕೊಡುವುದಕ್ಕಾಗಿಯೂ. ನಾವು ದೇವರ ಮಕ್ಕಳಾಗಿರಲಿಲ್ಲ, ಆದ್ದರಿಂದ ದೇವಪುತ್ರರ ಪದವಿಯನ್ನು ನಮಗೆ ಕೊಡುವುದಕ್ಕಾಗಿಯೂ ಒಬ್ಬ ಸ್ತ್ರೀಯಲ್ಲಿ ಜನಿಸಿದರು. ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಯೂ ಹುಟ್ಟಿದರು. ನೀವು ದೇವರ ಮಕ್ಕಳಾಗಿರುವುದರಿಂದಲೇ ಇವತ್ತು ನಾವು ದೇವರನ್ನು ಹೇಗೆ ಕರೆಯಬಹುದು? ಅಪ್ಪ, ತಂದೆಯೇ. ಯಾರ ಮೂಲಕ? ಯೇಸುವಿನ ಮೂಲಕ. ನಮ್ಮ ರಕ್ಷಕ ಮಧ್ಯಸ್ಥಿಕೆ ಯೇಸುವಿನ ಮಾತ್ರ ನಮಗೆ ಲಭ್ಯವಾಗುತ್ತೆ. ಅದರಿಂದ ಭಿನ್ನ ಪ್ರಾರ್ಥನೆ ಅಥವಾ ನಮಗೆ ಸಹಾಯ ಮಾಡಲು ಸಂತರು, ತಾಯಿ ಮರಿಯಮ್ಮನವರು ಎಲ್ಲರೂ ಇದ್ದಾರೆ. ಅದರಿಂದ ನಾವು ಆ ಪುತ್ರನ ಸ್ಥಳವನ್ನು ದೇವರ ಜೊತೆಗೆ ಯೇಸು ಮೂಲಕ ಪಡೆದಿದ್ದೀವಿ. ಕರೆಯುವ ಪುತ್ರನ ಆತ್ಮವನ್ನು ದೇವರು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾರೆ. ಆದ್ದರಿಂದ ದೇವರ ಅನುಗ್ರಹದಿಂದಲೇ ನೀನು ಇನ್ನು ಮನೆಯ ಆಳಲ್ಲ. ನೋಡಿ, ನಮ್ಮ ಯಾವುದೇ ಮೆರಿಟ್ ಅಲ್ಲ, ದೇವರ ಅನುಗ್ರಹದಿಂದ ನಾವು ಮಗನಾಗಿದ್ದೀವಿ, ಮಕ್ಕಳಾಗಿದ್ದೀವಿ. ಅಂದ್ರೆ ಅವರ ಅನುಗ್ರಹ ಇಸ್ ಗ್ರೇಸ್, ಈಸ್ ಅಬಂಡೆನ್ಸ್. ಅಗಣಿತವಾಗುವುದು, ಅಗಮ್ಯವಾಗುವುದು, ಅಪರಿಮಿತವಾದುದು. ಆ ಕೃಪೆಯಲ್ಲಿ ನಾವು ಜೀವಿಸುವುದೇ ಹೊಸ ವರ್ಷ. ಆ ಕೃಪೆಯಲ್ಲಿ ಜೀವಿಸುವುದೇ ವಿಶ್ವಾಸ. ಆ ಕೃಪೆಯಲ್ಲಿ ಜೀವಿಸುವುದೇ ನಮ್ಮ ಪ್ರಾರ್ಥನೆ. ಆ ಕೃಪೆಯನ್ನು ನಾವು ಕಳ್ಕೊಳ್ಬಾರ್ದು. ಯೇಸುವೇ, ನಿಮ್ಮ ಕೃಪೆಯಿಂದ ನಮ್ಮನ್ನು, ಅನುಗ್ರಹದಿಂದ ನನ್ನನ್ನು ತುಂಬಿದ. ಹೇಗೆ ದೇವದೂತ ಹೇಳಿದ, ನಿನಗೆ ಅನುಗ್ರಹ ಲಭಿಸಿದೆ ತಾಯಿ ಮರಿಯಮ್ಮನವರಿಗೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೀವಿ, ಕುರುಬರು ತ್ವರೆಯಾಗಿ ಹೋಗಿ ಮರಿಯಳನ್ನು, ಜೋಸೆಫನನ್ನು ಗೋದಲಿಯಲ್ಲಿ ಮಲಗಿದ್ದ ಶಿಶುವನ್ನು ಕಂಡರು. ಕಂಡ ಮೇಲೆ ಆ ಮಗುವಿನ ವಿಷಯವಾಗಿ ದೂತನು ತಮಗೆ ಹೇಳಿದ್ದನ್ನೆಲ್ಲ ಅವರಿಗೆ ತಿಳಿಯಪಡಿಸಿದರು. ಕುರುಬರು ಹೇಳಿದ ವಿಷಯವನ್ನು ಕೇಳಿದವರೆಲ್ಲರೂ ಆಶ್ಚರ್ಯಪಟ್ಟರು. ನೋಡಿ, ಏನು ಈ ಕುರುಬರಿಗೆ ಸಿಕ್ತು? ಕುರುಬರು ಆ ಸಂತೋಷದ ಸಮಾಚಾರವನ್ನು ಕುರುಬರು ಕೇಳಿದವರು ಎಲ್ಲರೂ, ಅಂದ್ರೆ ಅವರು ಇತರರಿಗೂ ತಿಳಿಸಿದರು. ಈ ವಿಷಯವನ್ನೆಲ್ಲ ಮನಸ್ಸಿನಲ್ಲೇ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದರು ತಾಯಿ ಮರಿಯಮ್ಮ. ಇತ್ತ ಕುರುಬರು ತಾವು ಕೇಳಿದ್ದನ್ನು ನೆನೆಯುತ್ತಾ, ದೇವರ ಮಹಿಮೆ ಸಾರುತ್ತಾ, ಕೊಂಡಾಡುತ್ತಾ ಹಿಂದಿರುಗಿದರು. ದೇವದೂತನವರಿಗೆ ತಿಳಿಸಿದಂತೆ ಎಲ್ಲವೂ ಸಂಭವಿಸಿತು. 8ನೇ ದಿನ ಶಿಶುವಿಗೆ ಸುನ್ನತಿ ಮಾಡಬೇಕಾಗಿದ್ದ ಸಂದರ್ಭಕ್ಕೆ ಅದಕ್ಕೆ ಯೇಸು ಎಂಬ ಹೆಸರನ್ನಿಟ್ಟು ನಾಮಕರಣ ಮಾಡಿದರು. ಈ ಹೆಸರನ್ನು ಮರಿಯಳು ಗರ್ಭಿಣಿಯಾಗುವುದಕ್ಕೆ ಮುಂಚೆಯೇ ದೂತನು ಸೂಚಿಸಿದ್ದನು. ಆತ್ಮೀಯರೇ,
ಕೆಲವು ಸರಿ ಕೆಲವು ವಿಷಯಗಳು ನಮಗೆ ಅರ್ಥ ಆಗುವುದಿಲ್ಲ. ಆದರೆ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡಾಗ, ದೇವರ ಅನುಗ್ರಹದಲ್ಲಿ ತುಂಬಿದಾಗ, ಅಥವಾ ಪ್ರಶಾಂತ ಚಿತ್ತರಾಗಿ ನಾವಿದ್ದಾಗ ಇದೆಲ್ಲವೂ ನಮಗೆ ಅರ್ಥವಾಗುತ್ತೆ. ಆದ್ದರಿಂದ ದೇವಮಾತೆಯ ಮಹೋತ್ಸವ ನಮಗೆ ಆಶೀರ್ವಾದ ತರಲಿ. ಪ್ರಭು ಯೇಸುವಿನಲ್ಲಿ ನಮ್ಮ ವಿಶ್ವಾಸವನ್ನು ಆಳವಾಗಿ ಬೇರೂರಿಸಲಿ. ದೇವರ ವಾಕ್ಯದಲ್ಲಿ ನಮ್ಮ ಜೀವನವನ್ನು ರೂಪಿಸುತ್ತಾ, ಸಪ್ತ ಸಂಸ್ಕಾರಗಳು ಮತ್ತು 10 ಆಜ್ಞೆಗಳನ್ನು ನಮ್ಮ ಜೀವನದಲ್ಲಿ ಆದರ್ಶವಾಗಿ ಸ್ವೀಕರಿಸಿ ಅದರ ಪ್ರಕಾರ ನಮ್ಮ ಜೀವನವನ್ನು ರೂಪಿಸುತ್ತಾ ನಾವು ಪ್ರಭುವಿಗೆ ಈ 2023ರಲ್ಲಿ ಸಾಕ್ಷಿಗಳಾಗೋಣ. ನಾನು ವಿಶೇಷವಾಗಿ ಈ ವರ್ಷ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ತಂದೆಯಾದ ದೇವರೇ, 2022ನೇ ವರ್ಷವನ್ನು ನೀವು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಅನೇಕ ಒಳ್ಳೆಯ ವಿಷಯಗಳು ನಡೆದಿವೆ, ಅದಕ್ಕಾಗಿ ಸ್ತುತಿ, ಸ್ತೋತ್ರ, ವಂದನೆ, ಕೋಟಿ ಕೋಟಿ ವಂದನೆ. ಪ್ರಮುಖವಾಗಿ ನಮಗೆ ಜೀವ, ಪ್ರಾಣ, ಶ್ವಾಸ ಕೊಟ್ಟು ರಕ್ಷಿಸಿದ್ಯಾ. ನಾವು ಹೋಗುವ ಬರುವ ಹಾದಿಯಲ್ಲಿ ಅಪಘಾತಗಳಿಂದ ರಕ್ಷಿಸಿದ ಸ್ವಾಮಿ, ನಿಮಗೆ ವಂದನೆ. ಸರ್ವೇಶ್ವರ ದೇವರೇ, ಹೋಗುವ ಹಾದಿಯಲ್ಲಿ ಬರುವ ಹಾದಿಯಲ್ಲಿ ನಮ್ಮನ್ನು ಕಾಪಾಡಿ ಈ 2023ರ ಬೆಳಕನ್ನು ನೋಡಲು ಮತ್ತು ಈ ದಿನವನ್ನು ಆಚರಿಸಲು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅನೇಕ ಜನರು ವಿವಿಧ ರೀತಿಯಲ್ಲಿ ಹೊಸ ವರ್ಷವನ್ನು ಆಚರಿಸುತ್ತಾರೆ. ಆದರೆ ನಾವು ನಿಮ್ಮ ಮುಂದೆ ನಮ್ಮನ್ನೇ ತಗ್ಗಿಸಿಕೊಳ್ಳುತ್ತೇವೆ, ನಮ್ಮನ್ನೇ ಸಮರ್ಪಿಸುತ್ತೇವೆ. ನಾವು ನಿಮಗೆ ವಿಧೇಯರಾಗುತ್ತೇವೆ. ನಿಮ್ಮ ಕರುಣೆಗಾಗಿ, ನಿಮ್ಮ ಅಪರಿಮಿತ ಪ್ರೀತಿಗಾಗಿ ಮೊರೆ ಇಡ್ತಾ ಇದ್ದೀವಿ. ನೀವು ಪ್ರೀತಿ ಸ್ವರೂಪಿ ದೇವರಾಗಿದ್ದೀರಿ. ಅಬ್ರಹಾಂ, ಈಸಾಕ್, ಯಾಕೋಬರ ದೇವರು ನೀವು ಮೋಶೆಯ ಮೂಲಕ ಇಸ್ರಾಯೇಲ್ ಜನಾಂಗದವರನ್ನು ಬಿಡಿಸಿದ ದೇವರು ನೀವು. ಮೋಶೆಯ ಮೂಲಕ ಇಸ್ರಾಯೇಲ್ ಜನಾಂಗದವರನ್ನು ಆ ಕೆಂಪು ಸಮುದ್ರದ ಮೇಲೆ ಕಾಲು ನೆನೆಯದಂತೆ ರಕ್ಷಿಸಿ ಕಾಪಾಡಿದ ಸರ್ವಶಕ್ತ ಕರುಣಾಳು ದೇವರು ನೀವು. ಅದ್ಭುತಶಾಲಿ ದೇವರು ನೀವು. ಬಂಡೆಯಿಂದ ಪಾನ ನೀಡಿದ ದೇವರು ನೀವು. ಆಕಾಶದಿಂದ ಮನ್ನವನ್ನು ನೀಡಿದ ದೇವರು ನೀವು. ಸರ್ವೇಶ್ವರನೇ, ನಿಮಗೆ ಅನಂತ ಕೋಟಿ ಸ್ತುತಿ, ಸ್ತೋತ್ರ, ವಂದನೆಗಳನ್ನು ಸಲ್ಲಿಸುತ್ತೇವೆ. ನಾವು ನಮ್ಮ ಹುಟ್ಟು ಹಬ್ಬಕ್ಕಾಗಿ ವಂದನೆ ಸಲ್ಲಿಸೋಣ. ನಮ್ಮ ವಯಸ್ಸಿಗಾಗಿ ವಂದನೆ ಸಲ್ಲಿಸೋಣ. ಇರಬಹುದು 40, 30, 20, 10, 60 ಎಷ್ಟೇ ವಯಸ್ಸು, ವಂದನೆ ಸಲ್ಲಿಸೋಣ. ದೇವರ ಕರುಣೆ ನಮ್ಮ ವಯಸ್ಸಿನ ಮೇಲೆ ಇಳಿದು ಬರಲಿ. ನಮ್ಮ ಒಳ ಅಂಗಾಂಗಗಳು ಯಾವ ಸ್ಥಿತಿಯಲ್ಲಿ ತಿಳಿದಿಲ್ಲ, ಕೊಲೆಸ್ಟ್ರಾಲ್, ಫ್ಯಾಟ್, ಶುಗರ್, BP, ಪ್ಯಾಂಕ್ರಿಯಾ, ಗಾಲ್ ಬ್ಲಾಡರ್, ಅಜೀರ್ಣತೆ, ಫೈಬ್ರಾಯ್ಡ್ಸ್, ಬೆನ್ನು ನೋವು, ತಲೆನೋವು, ಹೊಟ್ಟೆ ನೋವು, ಈ ಕರ್ನಿಯ ರೆಟಿನಾ ಪ್ರಾಬ್ಲಮ್, ರೊಮ್ಯಾಂಟಿಕ್ ಅಥ್ರೈಟಿಸ್, ಮರಣಾಂತಿಕ ಕಾಯಿಲೆಗಳು, ವೈರಸ್ಗಳು ದೇಹದ ಒಳಗಡೆ ಇವೆಯೇ ನಮಗೆ ತಿಳಿದಿಲ್ಲ, ದೇವರಿಗೆ ತಿಳಿದಿವೆ. 2023ರಲ್ಲಿ ನೀವು ನೀಡಿದ ಆರೋಗ್ಯಕ್ಕಾಗಿ ಸ್ತೋತ್ರ. ಒಂದು ವೇಳೆ ಅನಾರೋಗ್ಯ ಬಂದು ನಮ್ಮನ್ನು ಕಾಪಾಡಿದಕ್ಕಾಗೂ ಸ್ತೋತ್ರ. 2023 ನಮಗೆ ಆಶೀರ್ವಾದದ ವರುಷವಾಗಲಿ, ಕರುಣೆಯ ವರುಷವಾಗಲಿ, ಕೃಪೆಯ ವರುಷವಾಗಲಿ, ವರದಾನದ ವರುಷವಾಗಲಿ. ಈ 12 ತಿಂಗಳುಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಪ್ರತಿಯೊಂದು ದಿನಾಂಕ, ನಿಮಿಷಗಳನ್ನು, ಗಂಟೆಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ದೇವ, ಎಷ್ಟೋ ಮಂದಿಯ ಜೀವನದಲ್ಲಿ ಅದ್ಭುತಗಳು ಬೇಕಾಗಿವೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಚೈತನ್ಯ ಶಕ್ತಿ ಬೇಕಾಗಿದೆ. ಎರಡನೇದಾಗಿ ಜೀವಿಸಲು ಹಣಕಾಸು ಬೇಕಾಗಿದೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಬೇಕಾಗಿದೆ. ವೀಸಾ, ಇಮಿಗ್ರೇಷನ್ ಪ್ರಾಬ್ಲಮ್, ನಿರುದ್ಯೋಗ ಪ್ರಾಬ್ಲಮ್ ಇರುವವರೆಲ್ಲರನ್ನು ನೀನು ವಿಶೇಷವಾಗಿ ಆಶೀರ್ವದಿಸು. ವಿಶ್ವದ 750 ಕೋಟಿ ಜನರ ಮೇಲೆ, ಕುಟುಂಬಗಳ ಮೇಲೆ ನಿಮ್ಮ ಕರುಣೆ, ಕೃಪೆ, ದಯೆ, ಪ್ರೀತಿ ಇಳಿದು ಬರಲಿ. ಎಲ್ಲ ರಾಷ್ಟ್ರಗಳು, 7 ಖಂಡಗಳು ಆಶೀರ್ವಾದಗೊಳ್ಳಲಿ. ಎಲ್ಲ ಅರಾಜಕತೆಗಳು, ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಈ 750 ಕೋಟಿ ಜನರನ್ನು, ಯುವಕ ಯುವತಿಯರನ್ನು ಆಶೀರ್ವದಿಸು. ನಿರಾಶೆಗೊಳ್ಳದೆ, ಜಿಗುಪ್ಸೆಗೊಳ್ಳದೆ, ದೇವರ ಪ್ರೀತಿಯಿಂದ ತುಂಬಿ ಒಳ್ಳೆಯ ಭವಿಷ್ಯವನ್ನು ರೂಪಿಸುವಂತೆ, ವಿಶ್ವಾಸದ ಹಾದಿಯಲ್ಲಿ ಜೀವಿಸುವಂತೆ ಅಭಿಷೇಕಿಸು. ದಂಪತಿಗಳನ್ನು ಆಶೀರ್ವದಿಸು. ವಿಚ್ಛೇದನ ಹಾದಿಯಲ್ಲಿರುವವರು ಸರಿ ಹಾದಿಗೆ ಬರಲಿ. ಮತ್ತು ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳ ಭಾಗ್ಯ, ಗರ್ಭಿಣಿ ಸ್ತ್ರೀಯರನ್ನು ಆಶೀರ್ವದಿಸಿರಿ. ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯ ಭಾಗ್ಯ ಕೊಡಿರಿ. ವಿವಾಹಕ್ಕೆ ಒಳ್ಳೆಯ ಸಂಬಂಧಗಳು ಬಾರದವರಿಗೆ ಒಳ್ಳೆಯ ಸಂಬಂಧಗಳನ್ನು ಕರುಣಿಸಿರಿ. ದೈವ ಕರೆಗಳನ್ನು ಕರುಣಿಸಿರಿ. ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ಸ್ವಾರ್ಥ ಸಾರಲ್ಪಡಲಿಲ್ಲ, ಅಲ್ಲಿ ಸತ್ಯದ ಸ್ವಾರ್ಥೆಯಾದ ಪ್ರಭು ಯೇಸುವಿನ ಶಕ್ತಿ ಸಾರಲ್ಪಡಲಿ. ಯೇಸುವೆ, ನಿಮ್ಮ ಕರುಣೆ, ಕೃಪೆ, ದಯೆ ವಿಶೇಷವಾಗಿ ಇಳಿದು ಬರಲಿ. ದೇವ ಮಾತೆ, ತಾಯಿ, ಎಲ್ಲ ಸಕಲ ಸಂತರೊಡಗೂಡಿ ಅಥವಾ ದೇವದೂತರೊಡಗೂಡಿ ಅಲ್ಲಿ ದೇವರಲ್ಲಿ ಪ್ರಾರ್ಥಿಸಲಿ, ವಿನಯಿಸಲಿ. ಹಲ್ಲೇಲೂಯಾ, ಹೊಸಾನ ಹೊಸಾನ ಎಂದು ಆಡುವ ಆ ಶಬ್ದ ಆಶೀರ್ವಾದವಾಗಿ ಮಾರ್ಪಡಲಿ. ಇದು ಯೇಸುವೆ, ನೀವು ನೋಡಿದ್ದೀರಿ, ಏನು ಬಂಧಿಸುತ್ತೀಯೋ ಬಂಧಿಸಲಾಗುವುದು, ಬಿಡುಗಡೆ ಮಾಡ್ತೀವಿ ಬಿಡುಗಡೆ ಮಾಡಲಾಗುವುದು. ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು, ರೋಗ ರುಜಿನಗಳು, ಅವರ ದೇಹ, ಆತ್ಮ, ಮನಸ್ಸಿನಲ್ಲಿರುವ ಎಲ್ಲ ಕ್ಲೇಶಗಳು ಬಂಧಿಸಿ ಸುಟ್ಟು ನಿಷ್ಕ್ರಿಯಗೊಳಿಸ್ತಾ ಇದ್ದೀನಿ.
38 ವರ್ಷ ಕುರಿಭಾಗದ ಬಳಿ ಹುಟ್ಟಿದ ನೀವು, ಸತ್ತ ಲಾಸ್ನ ಜೀವ ಕೊಟ್ಟ ನೀವು, ಯಾಯರನ ಮಗಳಿಗೆ ಜೀವದಾನ ಮಾಡಿದ ನೀವು, ನಾಯನೂರಿನ ವಿಧವೆಯ ಮಗನಿಗೆ ಜೀವದಾನ ಮಾಡಿದ ನೀವು, ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಸ್ವಾಮಿ. ನಿಮ್ಮ ನಾಮದಲ್ಲಿ ಅಂಧಕಾರ ಶಕ್ತಿಗಳು, ಬಂಧನಗಳು, ರೋಗ ರುಜಿನಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ದೇವರ ಕರುಣೆ, ಕೃಪೆ, ದಯೆ ವಿಶ್ವದ ಮೇಲೆ, ಇಡೀ ಜನಾಂಗಗಳ ಮೇಲೆ ಹರಡಿ ಶಾಂತಿಯ ತೋಟವಾಗಲಿ. ಸಮಾಧಾನದ ಕೃಪೆ ಇಳಿದು ಬರಲಿ. ರಕ್ಷಣೆಯನ್ನೆಲ್ಲರೂ ಅನುಭವಿಸುವಂತಾಗಲಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ. ಟಚ್ them Lord, anoint, heal for your glory. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಜೀವವುಳ್ಳ ತಂದೆಯೇ, ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸುವಾರ್ಥ ಸೇವೆಗಾಗಿಯೂ ವಿಶೇಷವಾಗಿ ಪ್ರಾರ್ಥಿಸಿರಿ. ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿಯೂ ಪ್ರಾರ್ಥಿಸಿರಿ ಮತ್ತು ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ನೀವು ಮುಂದೆ ಮಾಡಿ.